ಮಂಗಳೂರಿನ ವೈದ್ಯನಾಥ ಅಯ್ಯಪ್ಪ ಭಕ್ತವೃಂದ ವತಿಯಿಂದ 13ನೇ ವರ್ಷದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡರು. ಮಂಗಳೂರು ನಗರದ ಅತ್ತಾವರದ ವೈದ್ಯನಾಥ ಅಯ್ಯಪ್ಪ ಭಕ್ತವೃಂದದ ವತಿಯಿಂದ ನಡೆದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು. ಭಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ. ಅಲ್ಲದೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಪ್ರತಿ ವರ್ಷ ಅಯ್ಯಪ್ಪ ದೀಪೋತ್ಸವ ಅದ್ದೂರಿಯಿಂದ ನಡೆಸಲಾಗುತ್ತಿದೆ. ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ. ವೈದ್ಯನಾಥ ಅಯ್ಯಪ್ಪ ಭಕ್ತವೃಂದ ಅಥವರ ನಮ್ಮ ದಿವಂಗತ ಪವಿತ್ರ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಆರಂಭವಾದ ಈ ನಮ್ಮ ಅಯ್ಯಪ್ಪ ಮಂಡಳಿ ಸತತ 13 ವರ್ಷಗಳಿಂದ ದೀಪೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಊರ ಪರ ಊರ ಸಮಸ್ತ ಜನಭಕ್ತ ಬಾಂಧವರಿಂದ ಎಲ್ಲರ ಸಹಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಅದ್ಧೂರಿಯಾಗಿ ನಡೀತಾ ಬರ್ತಾ ಇದೆ. ಅದೇ ರೀತಿ ಅನ್ನದಾನದ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೂ ಈ ಎಲ್ಲ ನಮ್ಮ ಅತ್ತವರ ಹಾಗೂ ಹೊರಗಿನ ಪರಿಸರದ ನಾಗರಿಕರ ಸಹಕಾರದಿಂದ ಯಶಸ್ವಿಯಾಗಿ ಬರ್ತಾ ಇದೆ. ನಮ್ಮ ಎಲ್ಲ ಭಕ್ತಾದಿಗಳಿಗೂ ಅಯ್ಯಪ್ಪನನ್ನು ಸಕಲ ಸನ್ಮಂಗಳನ್ನುಂಟು ಮಾಡಿ ಆರೋಗ್ಯವಾಗಿ ಕೊಡಲಿ, ಉತ್ತರೋತ್ತರ ಯಶಸ್ಸನ್ನು ಕೊಡಲಿ ಅಂತ ಈ ಪ್ರಕಾರ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಂ ಸ್ವಾಮಿ.